ಇವತ್ತು ನಮ್ಮ ಮಂಗಳೂರು ಧರ್ಮ ಪ್ರಾಂತ್ಯದ ಎಲ್ಲ ಕಡೆಗಳಲ್ಲಿ ಈ ಹ್ಯೂಮನ್ ಲೈನ್ ಅಂತ ನಮ್ಮ ಜನರೆಲ್ಲರೂ ಉದ್ದಕ್ಕೆ ನಿಂತು ಒಂದು ರೀತಿಯ ಪ್ರತಿಭಟನೆ, ಮೌನ ಪ್ರತಿಭಟನೆಯನ್ನು ನಾವು ತೋರಿಸ್ತಾ ಇದ್ದೇವೆ. ಕಾರಣ ಇಷ್ಟೇ, ನಮ್ಮ ಭಾರತದಲ್ಲಿ ಆ್ಯಂಟಿ ಕನ್ವರ್ಷನ್ ಬಿಲ್, ಮತಾಂತರ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರುವವರಿದ್ದಾರೆ ತಂದಿದ್ದಾರೆ. ಆ್ಯಂಟಿ ಕನ್ವರ್ಷನ್ ಬಿಲ್ ಅಂದರೆ ಮತಾಂತರ ಮಾಡುವುದು ಎಂಬುದು ಅರ್ಥ. ಮತಾಂತರ ನಾವು ಎಲ್ಲಿಯೂ ಆಗುವುದು ನೋಡುವುದಿಲ್ಲ. ನಮ್ಮ ಜನಸಂಖ್ಯೆ ಬಹಳ ಕಡಿಮೆ ಇದೆ. ಆದರೂ ಕೂಡ ಆ್ಯಂಟಿ ಕನ್ವರ್ಷನ್ ಬಿಲ್ ಮತಾಂತರ ನಿಷೇಧ ಕಾಯ್ದೆ ತಂದ ಕ್ಷಣ ಏನಾಗ್ತದೆ, ಅದರ ಪರಿಣಾಮ ಏನು, ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಏನು ಹೇಳ್ತದೆ ಅಂದರೆ ಆಮಿಷ ಒಡ್ಡುವುದು ಅಂತ ಹೇಳ್ತಾರೆ. ಆಮಿಷ ಒಡ್ಡುವುದು ಅಂತ ಹೇಳಿದರೆ ಸುಲಭ ರೀತಿಯಲ್ಲಿ ನಾವು ಹೇಳುವುದಾದರೆ, ಈ ಮತದಾನದ ಸಮಯದಲ್ಲಿ 500 ರೂಪಾಯಿಯನ್ನು ಕೊಟ್ಟು ನೀವು ಓಟು ಕೊಡಿ ಅಂತ ಹೇಳುವಂಥದ್ದು, ಅದು ಆಮಿಷ. ಈಗ ನಾವು ಕ್ರೈಸ್ತ ಧರ್ಮದವರು ಶಾಲೆಗಳನ್ನು ನಡೆಸ್ತೇವೆ, ಆಸ್ಪತ್ರೆಗಳನ್ನು ನಡೆಸ್ತೇವೆ. ಅದೆಲ್ಲ ನೋಡುವಾಗ ಅವರು ಹೇಳ್ತಾರೆ, ಇದು ಸೇವೆಯ ನೆಪವನ್ನು ಒಡ್ಡಿ ಆಮಿಷ ತೋರಿಸುವುದು ಅಂತ. ಆಮಿಷ ತೋರಿಸಿ ನಾವು ಶಾಲೆಗಳಲ್ಲಿ, ಆಸ್ಪತ್ರೆಗಳಲ್ಲಿ ಮತಾಂತರ ಮಾಡುವುದು ಎಂದು ಹೇಳಿ ನಮ್ಮ ಮೇಲೆ ಕ್ರಮವನ್ನು ಅವರು ತೆಗೆದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಇವೆಲ್ಲ ಕಾರಣಕ್ಕೋಸ್ಕರ ನಾವು ಈ ಆ್ಯಂಟಿ ಕನ್ವರ್ಷನ್ ಬಿಲ್, ಮತಾಂತರ ನಿಷೇಧ ಕಾಯ್ದೆಯನ್ನು ಸಾರಾಸಾಗಟಾಗಿ ಖಂಡಿಸ್ತೇವೆ. ಇದನ್ನು ಎಲ್ಲೆಲ್ಲೂ ನಾವು ಸಾರುತ್ತೇವೆ. ನಾವು ಯಾರಿಗೂ ಹೆದರುವವರಲ್ಲ, ಯಾವುದೇ ಪಕ್ಷಕ್ಕೂ ಹೆದರುವವರಲ್ಲ. ಆದರೆ ಇಂತಹ ಕೆಟ್ಟ ಒಂದು ನೀತಿಯನ್ನು, ಕಾನೂನನ್ನು ತಂದು ಸುಮ್ಮನೆ ಪಾಪದ ಜನರಿಗೆ ಸಿಗುವಂತಹ ಈ ಸೇವೆಯನ್ನು ಅಥವಾ ಆರ್ಥಿಕ ನೆರವನ್ನು ಎಲ್ಲ ನಿಲ್ಲಿಸಲು ಒಂದು ಪ್ರಚೋದನೆ ಮಾಡುವಂಥ ಒಂದು ನಿಯಮ ಇದೆ. ಅದರಂತೆ ಅವರು ಯಾರೂ ಕೂಡ ಗುಂಡಾಗಳಂತೆ ಬಂದು ನಮ್ಮ ಮೇಲೆ ಆಕ್ರಮಣ ಮಾಡಲಿಕ್ಕೂ ಸಾಧ್ಯತೆ ಇದೆ. ಆದ್ದರಿಂದ ಇಂಥ ಒಂದು ಕೆಟ್ಟ ನೀತಿಯನ್ನು ಅಥವಾ ಕ್ರಮವನ್ನು ಅಥವಾ ಈ ಮತಾಂತರ ಕಾಯ್ದೆಯನ್ನು ನಾವು ಸಾರಾಸಗಟವಾಗಿ ಖಂಡಿಸ್ತೇವೆ. ಅದಕ್ಕಾಗಿ ಇವತ್ತು ನಮ್ಮ ಈ ಪ್ರತಿಭಟನೆಯನ್ನು ನಾವು ತೋರಿಸ್ತಾ ಇದ್ದೇವೆ. ನಾನು ವಿಲಿಯಂ ಡಿಸೋಜಾ ಕಿನ್ನಿಗೋಳಿ ವಲಯ ಪಾಲನಾ ಮಂಡಳಿಯ ಕಾರ್ಯದರ್ಶಿ. ಏನು ಸರಕಾರ ಮತಾಂತರ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರಲು ಪ್ರಯತ್ನಿಸುತ್ತಿದೆ, ಇದರ ವಿರುದ್ಧ ನಾವು ಪ್ರತಿಭಟನೆಯನ್ನು ಮಾಡುತ್ತಿದ್ದೇವೆ. ಕಾರಣ, ಈ ಕಾಯ್ದೆಯು ಸಂವಿಧಾನದ ವಿರೋಧವಾಗಿದೆ. ಸಂವಿಧಾನವು ಈ ದೇಶದ ಪ್ರತಿಯೊಬ್ಬ ನಾಗರಿಕನಿಗೆ, ಈ ದೇಶದ ತನ್ನ ಪ್ರತಿಯೊಬ್ಬ ಪ್ರಜೆಗೂ ಯಾವುದೇ ಧರ್ಮವನ್ನು ಅವಲಂಬಿಸುವ, ಆಚರಿಸುವ ಮತ್ತು ಪ್ರಚಾರ ಮಾಡುವ ಹಕ್ಕನ್ನು ನೀಡಿದೆ. ಆದ್ದರಿಂದ ಕರ್ನಾಟಕ ರಾಜ್ಯ ಸರ್ಕಾರ ಜಾರಿಗೆ ತರಲು ಯತ್ನಿಸುವ ಈ ಮತಾಂತರ ನಿಷೇಧ ಕಾಯ್ದೆ ನಮ್ಮ ಹಕ್ಕನ್ನು ನಮ್ಮಿಂದ ಕಸಿದುಕೊಂಡಂತಾಗುತ್ತದೆ. ಆದ್ದರಿಂದ ಈ ಮಸೂದೆಯನ್ನು ನಾವು ವಿರೋಧಿಸುತ್ತಿದೆ, ಇಡೀ ಕ್ರೈಸ್ತ ಸಮುದಾಯ ವಿರೋಧಿಸುತ್ತದೆ. ಇದರಿಂದಾಗಿ ಈಗಾಗಲೇ ನಾವು ನೋಡಿದಂತೆ ಎಲ್ಲ ಕಡೆಗಳಲ್ಲಿ ಕ್ರೈಸ್ತರ ಚರ್ಚ್ಗಳ ಮೇಲೆ, ಪ್ರಾರ್ಥನಾ ಮಂದಿರಗಳ ಮೇಲೆ ಹಾಗೂ ಕ್ರೈಸ್ತರ ಸಂಸ್ಥೆಗಳ ಮೇಲೆ ದಾಳಿ ನಡೆಯುತ್ತಿದೆ. ಇಂಥ ಒಂದು ಮತಾಂತರ ನಿಷೇಧ ಕಾಯ್ದೆ ಜಾರಿಗೆ ಬಂದರೆ ಅದು ಕೋಮುವಾದಿಗಳ ಕೈಗೆ ಸಿಕ್ಕಿ ಅವರಿಗೆ ಇದು ಪ್ರಬಲವಾದ ಅಸ್ತ್ರವಾಗಿ ಅವರು ಕ್ರೈಸ್ತ ಸಮುದಾಯದ ಮೇಲೆ ದಬ್ಬಾಳಿಕೆಯನ್ನು ನಡೆಸಲು ಈ ಅಸ್ತ್ರವನ್ನು, ಈ ಕಾಯ್ದೆಯನ್ನು ಬಳಸುವ ಎಲ್ಲ ಸಾಧ್ಯತೆ ಇರುವುದರಿಂದ, ಹಾಗೆ ಅವರು ಹೀಗೆ ಮಾಡಿದ್ದರಿಂದ ಸಮಾಜದಲ್ಲಿ ಎರಡು ಧರ್ಮಗಳ ನಡುವೆ ದ್ವೇಷ ಬೆಳೆದು ಸಮಾಜದಲ್ಲಿ ಶಾಂತಿ ಕದಡಲು ಕಾರಣವಾಗಬಹುದು ಎಂಬ ಆತಂಕವು ನಮ್ಮಲ್ಲಿ ಕಾಡುತ್ತಿದೆ. ಆದ್ದರಿಂದ ಕರ್ನಾಟಕ ರಾಜ್ಯ ಸರ್ಕಾರ ಜಾರಿಗೆ ತರಲು ಇಚ್ಛಿಸಿರುವ ಈ ಮತಾಂತರ ನಿಷೇಧ ಕಾಯ್ದೆಯನ್ನು ತಕ್ಷಣವೇ ವಾಪಸ್ಸು ಪಡೆಯಬೇಕೆಂದು ನಾನು ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಹಾಗೂ ರಾಜ್ಯ ಸರ್ಕಾರವನ್ನು ಈಗಾಗಲೇ ಆಗ್ರಹಿಸುತ್ತೇನೆ. ಧನ್ಯವಾದಗಳು. ಇಂದು ನಾವೆಲ್ಲರೂ ಇಡೀ ದಕ್ಷಿಣ ಕನ್ನಡದಲ್ಲಿ ಕ್ರೈಸ್ತ ಸಮುದಾಯದವರು ಒಟ್ಟು ಸೇರಿದ್ದೇವೆ.
ಒಂದೇ ಉದ್ದೇಶದಿಂದ ನಾವೆಲ್ಲರೂ ಭಾರತೀಯರು, ನಮ್ಮ ಧರ್ಮ ಮಾನವ ಧರ್ಮ, ಮನುಷ್ಯತ್ವ ಉಳ್ಳವರು ಎಂಬುದನ್ನು ತೋರಿಸುವುದಕ್ಕಾಗಿ ಮತ್ತು ನಮ್ಮ ಧರ್ಮ ಪ್ರೀತಿಸುವ ಮಾನವ ಧರ್ಮ ಎಂಬುದನ್ನು ನಾವು ಒಗ್ಗಟ್ಟಾಗಿ ಇಂದು ತೋರಿಸುತ್ತೇವೆ. ಮಾತ್ರವಲ್ಲದೆ ಮುಖ್ಯ ಉದ್ದೇಶ, ನಮ್ಮ ಸರಕಾರವು ನಮ್ಮ ಈ ಜನರನ್ನು, ಈ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ನಾವು ಒಟ್ಟಾಗಿರುವಂತಹ ಈ ಜನರನ್ನೇ ವಿಭಜನೆ ಮಾಡುವಂತೆ ಕೆಲಸ ಕಾರ್ಯಗಳನ್ನು ಹಮ್ಮಿಕೊಳ್ಳುತ್ತಾ ಇದೆ. ಮತಾಂತರ ನಿಷೇಧ ಕಾಯ್ದೆ, ನಮ್ಮ ಅಲ್ಪಸಂಖ್ಯಾತ ಈ ಕ್ರೈಸ್ತರ ಮೇಲಿನ ದೌರ್ಜನ್ಯ ಹಾಗೂ ನಮ್ಮ ದೇವಾಲಯಗಳನ್ನು ಧ್ವಂಸಗೊಳಿಸುವುದು, ಇವರ ಮೇಲೆ ಯಾವ ಒಂದು ಆ್ಯಕ್ಷನನ್ನು ತೆಗೆದುಕೊಳ್ಳದೆ ಮೂಂಡಾ ಕಾಯ್ದೆ ಅಂತೆ ಅದನ್ನು ನೆರವೇರಿಸದೆ ನಮ್ಮನ್ನೆಲ್ಲರನ್ನು ಇಂದು ಸಂಕಷ್ಟಕ್ಕೆ ಒಳಮಾಡಿ. ಆದುದರಿಂದ ಇದನ್ನು ನಾವು ಎಲ್ಲ ಕ್ರೈಸ್ತರು ಇಂದು ಖಂಡಿಸುತ್ತೇವೆ. ಇದು ಸರಿಯಲ್ಲ. ನಾವೆಲ್ಲರೂ ಸಹೋದರ ಸಹೋದರಿಯರು. ನಮ್ಮ ಈ ಭೂಲೋಕದಲ್ಲಿ ಜೀವಿಸುವಂಥ, ಈ ನೆಲದಲ್ಲಿ ಭಾರತೀಯ ನೆಲದಲ್ಲಿ ಜೀವಿಸುವಂಥದ್ದು ದೇಶಭಕ್ತಿ, ದೇಶಪ್ರೇಮ ಮತ್ತು ಕಷ್ಟದಲ್ಲಿರುವ ಜನರಿಗೆ, ಸಾಮಾನ್ಯ ಜನರಿಗೆ ಸಹಾಯ ಮಾಡುವುದು. ಈ ವಿಚಾರಗಳನ್ನು ಕ್ರೈಸ್ತ ಧರ್ಮವು ವಿಶೇಷವಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಮಾಡುವಾಗ ನಮ್ಮಲ್ಲಿರುವ ನಮ್ಮ ಮೇಲಿನ ಎಲ್ಲ ದೌರ್ಜನ್ಯಗಳನ್ನು, ಶೋಷಣೆಗಳನ್ನು ನಾವು ಇಂದು ಖಂಡಿಸುತ್ತೇವೆ. ಅದಕ್ಕೋಸ್ಕರ ಇಡೀ ದಕ್ಷಿಣ ಕನ್ನಡದಲ್ಲಿ ನಾವೆಲ್ಲರೂ ಈ ಮಾನವ ಸರಪಳಿ, ಹ್ಯೂಮನ್ ಚೈನನ್ನು ಮಾಡಿಸಿ ಮೌನವಾಗಿ ಇಂದು ಪ್ರತಿಭಟನೆಯನ್ನು ಮಾಡುತ್ತಾ ಇದ್ದೇವೆ.